Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, a unit of Srinivas Institute of Medical Science, Mukka, Mangalore, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ ನಮಸ್ಕಾರಗಳು, ವಣಕಮ್. ಆ್ಯಂಡ್ ನೀವು ನೋಡ್ತಾ ಇರೋವಂಥದ್ದು ನಿಮ್ಮ ಪ್ರೀತಿಯ ಚಾನಲ್, ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ಹೆಮ್ಮೆಯ ಚಾನಲ್. ಆ್ಯಂಡ್ ಯಾಕೆ ನೋಡ್ತಾ ಇದ್ದೀರಾ ಸದ್ಯಕ್ಕೆ ಅಂತಂದರೆ, ಹಾಡುಗಾರರನ್ನು ಪ್ರೋತ್ಸಾಹ ಮಾಡೋದಕ್ಕೆ, ಹಾಡು ಕೇಳಿ ಮನಸ್ಸಿಗೆ ಮುದ ಆಗೋದಕ್ಕೆ. ಸೊ ನೀವು ನೋಡ್ತಾ ಇರೋವಂತಹ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್, ಕೋ ಸ್ಪಾನ್ಸರ್ಡ್ ಬೈ ಪೂರ್ಣಿಮಾ ಸಿಲ್ಕ್ಸ್. ಸೊ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂದರೆ ಹಾಡು ಅನ್ನೋವಂಥದ್ದು ಕೇಳೋವಂಥದ್ದು ಕಿವಿಲಾಗಿರ್ಬೋದು, ಅದು ಮುಟ್ಟೋವಂಥದ್ದು ಮನಸ್ಸಿಗೆ. ಸೊ ಮನಸ್ಸಿಗೆ ಖುಷಿ ಕೊಡೋವಂಥ ವಿಚಾರಗಳಿಗೆ ನಾವು ಯಾವತ್ತೂ ಕೂಡ ಪ್ರೋತ್ಸಾಹ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು ಅಂತಂದರೆ, ಜಡ್ಜಸ್ ದೇ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಶೋ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಕೈಯಲ್ಲಿ ಗಿಟಾರ್ ಇದ್ದರೆ ಅವರು ಪ್ರಪಂಚನೇ ಮರೀತಾರೆ. ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ರಾಜಗೋಪಾಲ್ ಸರ್ ಇದ್ದಾರೆ. ವೆಲ್ಕಮ್ ಟು ದ ಶೋ. ಅದೇ ರೀತಿ ನಮ್ಮ ಜೊತೆ ಇರುವಂಥವರು 5 ಭಾಷೆಯಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ತಮಿಳ್, ಮಲಯಾಳಂ, ತೆಲುಗು, ಕನ್ನಡ ಆ್ಯಂಡ್ ತುಳು. ಆ್ಯಂಡ್ ತುಳುವಲ್ಲಿ ನಿಯರ್ಲಿ 14 ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಊರ್ದ, ನಮ್ಮ ನೀರ್ದ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ಬ ಮಹಾಗುರುವಿನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅವರ ಹೆಸರಲ್ಲೇ ಗುರು ಇದೆ. ಅವ್ರು ಮಾಡಿರುವಂತಹ ಸಾಧನೆ, ಅವರ ಹೆಸರನ್ನು ಹೇಳಿದ್ರೇನೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಗುರು ಕಿರಣ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. ಮುಂದಿನ ಸಿಂಗರ್ ವೇದಿಕೆಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅವ್ರು ಬರೋವಂತಹ ಊರಿನ ಬಗ್ಗೆ ನಾನು ಹೇಳಬೇಕು. ನಾನು ಹೇಳ್ತಾ ಇದ್ದೀನಿ, ಆವಾಗ ಹೇಳ್ತಾ ಇದ್ದೀನಿ, ಈ ಒಂದು ಸೀಸನ್ ಏನಿದೆ ಕರ್ನಾಟಕದ ಉದ್ದಗಲಕ್ಕೂ ಪಸರಿಸಿದೆ ನಮ್ಮ ಶೋ ಅಂತ. ಸೊ ಅದಕ್ಕೆ ಒಂದು ಉದಾಹರಣೆ, ಕರ್ನಾಟಕದ ಇನ್ನೊಂದು ಪ್ರಸಕ್ತವಾಗಿರುವಂತಹ ಜಿಲ್ಲೆಯಿಂದ ಇನ್ನೊಬ್ಬ ಗಾಯಕ ಬರ್ತಾ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತಿಲ್ಲದಿರೋವಂಥವ್ರು ಯಾರೂ ಇಲ್ಲ ಅಂತ ಹೇಳ್ಬೋದು. ಅಂತಹ ಅಂದರೆ ಅವರು ಹುಟ್ಟಿದಂತಹ ಊರಿನಿಂದ ಬರುವಂಥವ್ರು, ಬೆಳಗಾಮನಿಂದ ಬರುವಂಥವ್ರು, ಬೆಳಗಾಮನ ದೀಪವನ್ನು ಬೆಳಗೋದಕ್ಕೆ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಪುಂಡಲೀಕ ಅವರು. ಪುಟ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ದಯವಿಟ್ಟು ವೆಲ್ಕಮ್ ಮಾಡಿ ಪುಂಡಲೀಕ ಫ್ರಮ್ ಬೆಳಗಾಂ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲರ ಮೇಘ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲಿಯ ಮೇಘ, ಮೇಘ ಮಲ್ಲರ ಮೇಘ. ഇരുಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ಜಿಗಿದು, ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಾವ್ಯದ ಮೇಘ, ಕನ್ಯಾ ಕವನ ಮೇಘ. ರವಿಯ ರಾಶಿಯಲಿ ಹೊಣ್ಣ ರಶ್ಮಿಯಲಿ ಜನಿಸಿತೊಂದು ರೂಪ, ಬೆಳಕಿನ ಚಲುವೆ ಸುಳಿದಳು, ಬಳುಕುತ ಇಳೆಗೆ ಇಳಿದಳು. ಉಷಯ ರಂಗಿನಲಿ ತೃಷಯ
ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು, ಕಾವ್ಯದ ಒಳಗೆ ಕುಳಿತಳು. ಕಲಕಲಗೊಂಡವು ತ್ರಿಪದಿ ಪದಗಳು, ಪರವಶಗೊಂಡವು ಸಕಲ ರಸಗಳು. ಇರುಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ಜಿಗಿದು, ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನಿಲಿಯ ಮೇಘ, ಧನ್ಯ ಕವನ ಮೇಘ. ಸಾಸ ಸಾಸ ಸಸ ಸರಿ ಗ ಮಗರಿ ಸನಿ ಧನಿ ಸರಿ ಸನಿ ದಪ ಮ ಪದ ಪದನಿ ಸಾಸ ಸಾಸ ಸಸ ಸರಿ ಗ ಮಗರಿ ಸನಿ ಧನಿ ಸರಿ ಸನಿ ದಪ ಘಮ ಪ ಗರಿ ಸ ಸಾರಿ ಗರಿ 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 ಸರಿ ನಿರಿ ನಿ ಧನಿ ಧನಿ ದಪ ಧನಿ ದಪ ಮ ಪ ಸಾರಿ ಗರಿ ಗಮ ಪ ಪ ಮ ಗಮ ಸನಿ ದ ಸರಿ ಸನಿ ಸರಿ ಸನಿ ನೀರಿ ನಿರಿ ನಿ ದಪ ದಾನಿ ಧನಿ ದಪ ಮ ಮ ಪದ ಪ ಮ ಗಮ ಪ ಮ ಗ ಸರಿ ಗರಿ ಗಮ ಪಮ ಸರಿ ಗರಿ ಗಮ ಪಮ ತಕಿ ತಕ ತಜನು ತಕದಿಂ ತಕತೋ. ನಾದ ಮಂದಿರದ ವೇದದಿಂಚರದ ಮದುವೆ ಮಂಟಪದಲ್ಲಿ ನಲಿದವು ಲಕ್ಷ ದಕ್ಷತೆ, ಪಡೆದವು ಧಾನ್ಯ ಧನ್ಯತೆ. ಪ್ರೇಮ ಸಿಂಚನದ ಬಾಳ ಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತಪದಿಗಳು, ಸಂದವು ಸಕಲ ವಿಧಿಗಳು. ಋತುವಿನ ಪಥದಲ್ಲಿ ಬಾಳ ರಥವಿದೆ, ಪಯಣವ ಸವೆಸಲು ಪ್ರೇಮ ಜೊತೆಗಿದೆ. ಇರುಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ಜಿಗಿದು, ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಲ್ಯಾಣ ಮೇಘ, ಯೋಗ ಯೋಗದ ಮೇಘ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಲ್ಯಾಣ ಮೇಘ, ಯೋಗ ಯೋಗದ ಮೇಘ. ಇರುಳು ಸರಿದು ಬೆಳಕು ಹರಿದು, ಕನಸು ಮುಗಿದು ಮನಸ್ಸು ಜಿಗಿದು, ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ. ಓಕೆ, ಮೇಘ ಬಂತು ಮೇಘ ಅನ್ನುವಂತಹ ಹಾಡು ಮಣ್ಣಿನ ದೋಣಿ ಅನ್ನುವಂತಹ ಸಿನಿಮಾದಿಂದ, ಇಫ್ ಐಮ್ ನಾಟ್ ರಾಂಗ್ ಅಲ್ವಾ? ಓಕೆ, ಸೊ ನರ್ವಸ್ ಆಗಿದ್ದೀರಾ? ಇಲ್ಲ ಇಲ್ಲ, ಕಾಯ್ತಾ ಇದ್ದಾರೆ ಏನು ಹೇಳ್ತಾರೆ ಅಂತ ಅಲ್ವಾ? ಸೊ ಕಮೆಂಟ್ಸ್ ಕೇಳೋಣ, ಆಮೇಲೆ ಮಾತಾಡೋಣ. ಸೊ ಮೊದಲನೇದಾಗಿ ಕದ್ರಿ ಮಣಿಕಾಂತ್ ಸರ್, ಹೇಗಾಯಿತು? ಪುಂಡಲಿಕಾ ನಮಸ್ತೆ ಸರ್. ನಮಸ್ಕಾರ. ಕ್ಲಾಸಿಕಲಿ ಟ್ರೈನ್ಡ್ ಆಗಿದ್ದೀರಾ? ಕ್ಲಾಸಿಕಲ್ ಕಲಿತಾ ಇದ್ದೀರಾ? ಇಲ್ಲ ಇಲ್ಲ ಸರ್. ಇಲ್ಲ ಇಲ್ಲ ಸರ್. ಅದೇ ಬಿಗಿನಿಂಗಲ್ಲಿ ತುಂಬ ಎಡೌಟ್ ಮಾಡ್ಕೊಂಡ್ರಿ, ಹೌದು. ಮತ್ತು ಚರಣದಲ್ಲಿ ಸ್ವಲ್ಪ ಪಿಕಪ್ ಆಯಿತು. ಆದರೂ ತುಂಬಾ ಪರಿಶ್ರಮ ಬೇಕು. ಹೌದು. ವಾಯ್ಸ್ ಟೋನ್ ಚೆನ್ನಾಗಿದೆ, ಹಾಗಾಗಿ ಸ್ವಲ್ಪ ನೀಟಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಪರಿಶ್ರಮ ಮಾಡಿ. ಓಕೆ ಸರ್. ಓಕೆ ಸರ್. ಓಕೆ, ಇನ್ನು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಆನ್ ಅ ಪಾಸಿಟಿವ್ ನೋಟ್. ಗುರು ಸರ್, ಹೇಗಾಯಿತು? ಪುಂಡ್ಲಿಕ್ ಅವರೇ ಸರ್ ನಮಸ್ಕಾರ. ವಾಯ್ಸ್ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ, ಹಾಂ ಸರ್. ಮಾಡ್ಯುಲೇಷನ್ ಚೆನ್ನಾಗಿದೆ. ಹಾಂ ಸರ್. ಮೇಜರ್ ಸಿಂಗಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದು. ಸಿಂಗಿಂಗು ಪಕ್ಕಾ ನೋಟ್ ಹಿಟ್ ಆಗ್ತಾ ಇಲ್ಲ, ತುಂಬ ಸ್ವಲ್ಪ 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 ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದೆ ಥ್ರೂ ಔಟ್. ಇವನ್ ಅಲ್ಲಿ ಯಾವುದು ಸರ್ಗಮ್ ಬರುವಾಗ ತಾಳ ಸ್ವಲ್ಪ ಸಿಕ್ಕಾಪಟ್ಟೆ ಹೆಚ್ಚು ಕಮ್ಮಿ ಆಯಿತು. ಓಕೆ 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 ಓಕೆಮ್ಮ, ದಟ್ಸ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ವಿ ಮನೋಹರ್ ಸರ್, ಪ್ಲೀಸ್. ಪುಂಡಲೀಕ ಸರ್ ನಮಸ್ಕಾರ. ಯಾವೂರು? ಸರ್ ಬೆಳಗಾಂ ಜಿಲ್ಲಾ ಕಿತ್ತೂರು ತಾಲೂಕು, ಅಲ್ಲೇ ಪಕ್ಕದಲ್ಲಿ ಗಿರಿಯಾಲ್ ಅಂತ ಒಂದು ಗ್ರಾಮ ಐತೆ ಸರ್, ಅಲ್ಲಿಂದ ಬಂದಿರೋದು. ನಿಮ್ಮ ಊರ ಕಡೆ ಯಾರು ಸಂಗೀತ ಮೇಷ್ಟ್ರುಗಳಿಲ್ವಾ? ಇಲ್ಲ ಸರ್, ಈ ನನಗೆ ಅಷ್ಟೊಂದು ಗೊತ್ತಿಲ್ಲ ಅಲ್ಲಿ. ಹಾಂ, ಆ ಥರ ಹೇಳ್ಕೊಳ್ಳೋಂಥ ಸಂಗೀತಗಾರರು ಅಲ್ಲಿ ಕಿತ್ತೂರು ತಾಲೂಕದಲ್ಲಿ ಇಲ್ಲ. ನಿಮಗೆ ಗದಗ ಹತ್ರ ಅಲ್ವಾ? ಇಲ್ಲ ಸರ್, ಇಲ್ಲ, ಗದಗ ತುಂಬಾ ದೂರ ಸರ್. ದೂರ. ಧಾರವಾಡ? ಹಾಂ, ಧಾರವಾಡ ಹತ್ರ ಸರ್. ಧಾರವಾಡ ಹತ್ರ, ಅಲ್ಲಿ ಬೇಕಾದಷ್ಟಿದ್ದಾರೆ. ಸೊ ನಾನು ದುಡ್ಕೊಂಡು ತಿನ್ನೋ ಮನುಷ್ಯ ಸರ್. ಕ್ಲಾಸ್ಗಳನ್ನೆಲ್ಲ ಕಲಿಕೊಂತ ಹೋದಂದ್ರೆ ಹಾಂ, ಇಂಟ್ರೆಸ್ಟ್ ಇದೆ. ಸಂಗೀತನೇ ನನ್ನ ಸರ್ವಸ್ವ, ಸಂಗೀತನೇ ನನ್ನ ಲೋಕ ಅಂತ ತಿಳ್ಕೊಂಡು ಬಾಳ್ತಾ ಇದ್ದೀನಿ.
ಸಣ್ಣಂದಿರ್ತಾನಾದ್ರೂ ಕೂಡ ಸಂಗೀತದ ಮೇಲೆ ತುಂಬಾ ಪ್ರೀತಿ. ಏನು ಜಾಬಲ್ಲಿದ್ದೀರಿ ಕೆಲಸ? ಬಟ್ಟೆ ಒಳಗೆ ಇಟ್ಟಂಗಿ ಹೊಡಿತೀನಿ ಸರ್, ಅಪ್ಪ ಅವನ್ ಕರ್ಕೊಂಡು. ಹೌದಾ? ಬಟ್ಟೆ ಒಳಗಡೆ ಇಟ್ಟಂಗಿ ಕೂಲಿಗೆ ಮಾಡ್ಕೊಂತಾನ, ಕಿವಿ ಒಳಗಡೆ ವಾಕ್ಮನ್ ಹಾಕ್ಕೊಂತ ಓಡಾಡ್ಕೊಂತ ಸರ್. ಇದು ನಿಂತ್ಕೊಂಡು ಹಾಡೋ ಸಿಂಗಿಂಗ್ ಇದು ಬೇರೆ. ಇಲ್ಲಿಂದ ನೀವು ಕೂತಿದ್ರಲ್ಲ ಅಷ್ಟು ದೂರ ಅಲ್ಲಿ ಹೋಗಿ ಇಟ್ಟಂಗಿ ಇಟ್ಟು ಬರ್ಬೇಕು ಸರ್ ನಾನು. ನಿಮಗೆ ಗೊತ್ತಿಲ್ಲ, ನೀವು ನೋಡಿರ್ಬೋದು ಬಹುಶಃ. ಮನೆ ಕಟ್ಟುವಂಥ ಇಟ್ಟಂಗಿ ರೆಡಿ ಮಾಡ್ತಾರಲ್ಲ ಸರ್, ಇಟ್ಟಿಗೆ. ಹಾಂ, ಇಟ್ಟಿಗೆ ಸರ್. ಆ ಇಟ್ಟಿಗೆ ಅಲ್ಲಿಂದ ಇಲ್ಲಿ ಮಟ್ಟ ಸಾಲು ತೊಗೊಂಡ್ಬರ್ಬೇಕು. ಹೆಂಗೆ ಓಡ್ಕೊಂತಾನೆ ಸಿಂಗಿಂಗ್ ಮಾಡ್ತೀನಿ ಸರ್. ಅಷ್ಟು ಕಷ್ಟಪಟ್ಟು ಇಲ್ಲಿ ಮಟ್ಟ ನಿಮ್ಮ ಒಂದು ಮುಂದೆ ಬಂದು ನಿಂದಿರೋದಕ್ಕೆ ನನಗೆ ಆ ದೇವರ ಆಶೀರ್ವಾದ ಮಾಡಿದಾನೆ ಅಂತ ನಾನು ಅನ್ಕೋತೀನಿ ಸರ್. ಒಂದು ಪ್ರಯತ್ನದಿಂದ ಬಂದು ನಿಂತಿದ್ದೀನಿ. ಆದರೆ ಸಂಗೀತ ಕಲಿಯೋದು ತುಂಬಾ ಹಂಬಲ ನನ್ನ ಎದೆ ಒಳಗಡೆ. ತುಂಬಾ ಜೀವನನ ಮುಡುಪಾಗಿ ಅದಕ್ಕೋಸ್ಕರ ಇಟ್ಟಿದ್ದೀನಿ ಸರ್. ರಿಯಲ್ ಹೇಳ್ಬೇಕಂದ್ರೆ ನಾನು ಬಂದಿರೋದು ಅಷ್ಟಿಷ್ಟ ಕಷ್ಟದಿಂದಲ್ಲ, ಹೇಳ್ಕೊಬೇಕಂತೇನಲ್ಲ ಸರ್. ಅದ್ರ ಭಾವನೆನ ವ್ಯರ್ಥಪಡಿಸ್ತೀನಿ ನನ್ನ ಒಳಗಡೆ ಆದಂಥ ಜೀವನನ. ನಾನು ಇಲ್ಲಿಗೆ ಬರಬೇಕಾದ್ರೂ ಇವಾಗಲಾದರೂ ಕೂಡ ನನ್ನ ಹತ್ರ ಕಾಸು ಇರೋದಕ್ಕಿಲ್ಲ. ಫ್ರೆಂಡು ಅವರು ಹೆಲ್ಪ್ ಮಾಡಿ ನನ್ನ ಸಂಗೀತದ ಮೇಲೆ ಯಾರು ಪ್ರೀತಿ ಇದ್ದಾರೋ, ಮಹೇಶ್ ಅಣ್ಣ ಅಂತ ಒಬ್ಬರಿದ್ದಾರೆ ಸರ್, ನನ್ನ ಪಾಲಿಗೆ ದೇವರು. ಅವರೇ ನನ್ನನ್ನು ಇಲ್ಲಿ ಕಳಿಸ್ಕೊಡೋದಕ್ಕೆ ಉದಾಹರಣೆ. ಮತ್ತು ಇನ್ನೊಂದು ಇರಲಿ ಸರ್, ಅದೇ ರೀತಿ ಒಬ್ಬರು ಗುರು ನಿಮಗೆ ಗೈಡ್ ಮಾಡುವಂಥ ಗುರು ಬೇಕು. ಹೌದು ಸರ್. ಯಾಕಂದ್ರೆ ನೀವು ಬ್ಲೈಂಡ್ ಆಗಿ ನೀವು ಒಂಥರ ಒಂದು ಅಂದಾಜು ಮೇಲೆ ಕಲ್ತಿದ್ದೀರಿ. ಹೌದು ಸರ್. ಈ ಹಾಡೋದು ಅಷ್ಟು ಸುಲಭ ಅಲ್ಲ. ಹೌದು ಸರ್. ಇದು ತುಂಬಾ ಏರಿಳಿತಗಳು, ಗಮಕಗಳು ಎಲ್ಲ ಇದೆ. ಅಂತಲೇಖ ಸರ್ ಅಷ್ಟು ಅದ್ಭುತವಾಗಿ ಇದನ್ನ ಕಂಪೋಸ್ ಮಾಡಿದ್ದಾರೆ. ಹೌದು. ಜೊತೆಗೆ ಅಣ್ಣವರ ವಾಯ್ಸು ಗೊತ್ತಲ್ಲ, ಅಷ್ಟು ಒಂದು ಗಂಡು ಧ್ವನಿ. ನಿಮ್ಮ ಧ್ವನಿ ಚೆನ್ನಾಗಿದೆ, ನೀವು ಪ್ರಯತ್ನವೂ ಚೆನ್ನಾಗಿದೆ. ಆದರೆ ಸ್ವರಸ್ಥಾನಗಳೆಲ್ಲ ನಿಮಗೆ ಯಾರು ಗೈಡ್ ಮಾಡಿಲ್ಲಲ್ಲ. ಸೊ ಒಬ್ರು ಗುರುಗಳು ಬೇಕು. ಸೊ ನಿಧಾನ ಆದರೂ ಒಬ್ಬ ಗುರುವನ್ನು ಆರಿಸ್ಕೊಳ್ಳಿ, ಆ ಗುರುವಿಂದ ಮಾರ್ಗದರ್ಶನ ಪಡ್ಕೊಳ್ಳಿ. ಆವಾಗ ನಿಮಗೆ ಇನ್ನೂ ಒಳ್ಳೆ ಫ್ಯೂಚರ್ ಇದೆ. ಏನಿಲ್ಲ, ನೀವು ಪ್ರತಿದಿನ ಇದಕ್ಕೆ ಸಂಗೀತ ಪಾಠಕ್ಕೆ ಹೋಗ್ಬೇಕಾಗಿಲ್ಲ. ವಾರಕ್ಕೊಂದು ದಿವಸ, ಒಂದು ಭಾನುವಾರವೋ ಯಾವುದೋ ಫ್ರೀ ಇದ್ದಾಗ ಒಂದು ಮೊಬೈಲಲ್ಲೇ ರೆಕಾರ್ಡ್ ಮಾಡ್ಕೋಬೋದು. ಗುರುಗಳ ಹತ್ರ ಹೋಗಿ ಗೈಡೆನ್ಸ್ ತಗೊಂಡು ಮತ್ತೆ ಆ ವಾರ ಪೂರ್ತಿ ಅದನ್ನು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಆವಾಗ ಹಾಗೆ ಮಾಡ್ತಾ 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 ಕೆಲವು ಗೊತ್ತಿದ್ದವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಅವಾಗ ನಿಮ್ಗೆ ಇದಾಗಿದೆ, ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ವಾಯ್ಸ್ ಇದೆ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ರಾಜಗೋಪಾಲ್ ಸರ್ ಪ್ಲೀಸ್. ಪುಂಡರೀಕ್ ಅವರೇ ಸರ್, ನಮಸ್ಕಾರ. ನಿಮ್ಮದೊಂದು ವಿಶೇಷವಾದ ಧ್ವನಿ, ಯಾಕಂದರೆ ಕ್ರಿಸ್ಪ್ ಆಗಿ ಕ್ಲಿಯರ್ ಬ್ರೈಟ್ ಆಗಿದೆ. ಹೌದು ಸರ್. ಹಾಗಾಗಿ ಸಣ್ಣ ಸಣ್ಣ ವಿಷಯ, ಮಫಲ್ಡ್ ವಾಯ್ಸ್ ಅಂದರೆ ನಮಗೇನೋ ಡೌಟ್ ಆಗುತ್ತೆ, ಅದು ಸರಿ ಇರ್ಬೋದಾ ಇಲ್ವೋ, ಸರಿ ಇರಬೇಕು ಅಂತ. ಬಟ್ ಏನು ನಿಮ್ಮದು ಕ್ರಿಸ್ಪಾಗಿ ಕೇಳ್ತಾ ಇರುತ್ತಲ್ಲ, ಹಾಗಾಗಿ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಕರೆಕ್ಟಾಗಿ ಗೊತ್ತಾಗ್ಬಿಡ್ತು. ಏನೋ ಆಗಿದೆ ಅಂತ. ಅಷ್ಟು ಕ್ಲಿಯರ್ ಆಗಿದೆ. ವಾಯ್ಸ್ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಗುರು ಸರ್ ಹೇಳಿದ್ದಾರೆ. ಹೌದು ಸರ್. ಸಣ್ಣ ಸಣ್ಣ ಡಿಕ್ಷನ್ಗಳಿದೆಯಲ್ಲ, ಅದೊಂಚೂರು ಸರಿ ಮಾಡ್ಕೊಳ್ಬೇಕು. ಆಮೇಲೆ ಏನೋ ಕಷ್ಟಪಡ್ತಾ ಇದ್ದಾರೆ ಮ್ಯೂಸಿಕ್ಗೋಸ್ಕರ, ಏನೇ ಅಚೀವ್ ಮಾಡ್ಬೇಕಂತ. ನೀವೇನೋ ಭಯಪಡಬೇಡಿ. ಈ ವೇದಿಕೆಯಲ್ಲಿ ಉಳಿತಿರೋ ಬಿಡ್ತಿರೋ, ವಿನ್ ಆಗ್ತಿರೋ ಅದು ಬಿಟ್ಬಿಡಿ. ನಿಮ್ಮ ಕಷ್ಟಕ್ಕೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ನೀವು ಒಳ್ಳೆ ಒಂದು ಗಾಯಕ ಆಗ್ತಿರೋ ಅನ್ನೋ ಭರವಸೆ ಇಟ್ಕೊಳ್ಳಿ. ತುಂಬಾನೇ ಧನ್ಯವಾದ ಸರ್. ಎಸ್, ದೇವ್ರು ಒಳ್ಳೇದು ಮಾಡ್ತಾರೆ. ಓಕೆ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಡೆಫಿನೆಟ್ಲಿ. ನಿಮ್ಗೆ ಎಷ್ಟು ವರ್ಷ ಇವಾಗ? 24. ಓಕೆ, ಇನ್ನೂ ತುಂಬ ಇದೆ ವರ್ಷ ನಿಮಗೆ. ಬಟ್ ಎನಿವೇಸ್, ಒಂದು ಮಾತಂತೂ ನಾನು ಹೇಳ್ಬೋದು, ಸಿಂಗಿಂಗ್ ಬಗ್ಗೆ ಜಡ್ಜಸ್ ಹೇಳಿದ್ರು ಏನು ಸರಿ ಏನು ತಪ್ಪು ಅಂತ. ಆದರೆ ನಿಮ್ಮ ಪ್ರಯತ್ನದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನೀವು ಪ್ರಯತ್ನದ ವಿಚಾರಕ್ಕೆ ಬಂದರೆ ಯು ಆರ್ ಡೆಫಿನೆಟ್ಲಿ ಯು ಆರ್ ಅ ವಿನ್ನರ್. ಸೊ ಅದಕ್ಕೆ ಒಂದು ಜೋರಾಗಿರುವಂಥ ಚಪ್ಪಾಳೆ ಕೊಡಬೇಕು. ಯಾಕೆಂದರೆ 24 ವರ್ಷ ಅಂದರೆ ದುಡಿಬೇಕು, ಫ್ಯಾಮಿಲಿ ನೋಡಬೇಕು, ಲೈಫ್ ಲೀಡ್ ಮಾಡಬೇಕು, ಅದರ ಜೊತೆಗೆ ಸಂಗೀತವನ್ನು ಕಲಿಯುವಂಥದ್ದು, ಸಂಗೀತವನ್ನು ಮುಂದುವರಿಸ್ಕೊಂಡು ಹೋಗೋವಂಥದ್ದು, ಜೀವನದ ಜೊತೆಗೆ ಅದನ್ನು ಮಾಡ್ತಾ ಇದ್ದೀರಾ. ಖಂಡಿತ ಖುಷಿ ಆಗುತ್ತೆ. ಆ್ಯಂಡ್ ಒಂದು ಕೇಳಬೇಕು, ಈ ಕಾರ್ಯಕ್ರಮಕ್ಕೆ ಬೆಳಗಾಂನಿಂದ ಇಲ್ಲಿಗೆ ಮಂಗಳೂರಿಗೆ ಬರಬೇಕಾಗುತ್ತೆ, ಆವಾಗ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ನನ್ನ ತಲೆಯಲ್ಲಿರೋದು ಒಂದೇ ಕಾರಣ ಸರ್, ನಾನು ಹಾಡಬೇಕು. ನಾನು ಇಲ್ಲಾಗಲಿ ಅಥವಾ ಎಲ್ಲೋ ಯಾವುದೇ ಮೂಲೆಯಲ್ಲಾದರೂ ಹಾಡೋದಕ್ಕಂತ ಈ ಜನ್ಮ ಹುಟ್ಟೈತೆ, ನಾನು ಹಾಡೇ ಸಾಯ್ಬೇಕು ಅನ್ನೋಂಥ ಒಂದು ನಿರ್ಧಾರ ಸರ್. ಅದೇ ಸರ್ ನನ್ನ ನಿರ್ಧಾರದ ಅದೇ ಸರ್, ನನ್ನ ದಾರಿನೂ ಅದೇ. ಅದರಲ್ಲಿ ಹೇಳ್ತೀನೋ ಬೀಳ್ತೀನೋ ಅದು ಮುಂದೆ ಬಿಟ್ಕೊಟ್ಟಿರೋದು ದೇವ್ರಿಗೆ. ಆದರೆ ನನ್ನ ಪ್ರಯತ್ನ, ನನ್ನ ಉಸಿರಿರೋ ತನಕ ನಾನು ಹಿಟ್ಟಾಗಲಿ ಬಿಡಲಿ, ನಾನು ಅದ್ರ ಬಗ್ಗೆ ನನ್ನ ಎದುರನ್ನು ಹರಿಸಲ್ಲ. ನನ್ನ ಉಸಿರಿರೋ ತನಕ ನಾನು ಹಾಡೇ ಸಾಯ್ತೀನಿ. ಅದು ಮೂಲೆಯಲ್ಲಾದರೂ ಸರಿ, ಮನೆಯಲ್ಲಾದರೂ ಸರಿ, ತೋಟದಲ್ಲಾದರೂ ಸರಿ.
ನಾನು ಮಾತ್ರ ಹಾಗೆ Super. ಸರ್. ಇಲ್ಲ ನಾನು ಏನು ಹೇಳಬೇಕಾಗಿಲ್ಲ, ಯಾಕೆ ಅಂತಂದ್ರೆ ನಿಮ್ಮ ಮಾತು ಹೆಂಗಿದೆ ಅಂತಂದ್ರೆ ನೀವು ಒಂದು 60 ವರ್ಷ ಆದ್ಮೇಲೆ ಹೆಂಗ್ ಮಾತಾಡ್ತಾರೆ ನೋಡಿ, ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಮಾತನ್ನ ಆಡ್ತಾ ಇದ್ದೀರಾ. ಬಹುಶಃ ಬದುಕಿನ ಪಾಠ ಎಲ್ಲದಕ್ಕಿಂತಲೂ ದೊಡ್ಡ ಪಾಠ ಅಂತ ಹೇಳೋದ್ರ ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರಯತ್ನ ಏನಿದೆ ನೋಡಿ, ಅದು ಇನ್ನಷ್ಟು ಮುಂದೆ ಸಾಗಲಿ. ನೀವು ಒಂದು ದೊಡ್ಡವರು ಹೇಳ್ತಾರೆ, ಯಾರಿಗೆ ಕ್ಲಾರಿಟಿ ಇದೆ ನಾನು ಏನಾಗಬೇಕು ಅಂತ ಕ್ಲಾರಿಟಿ ಇದೆ ಅವ್ರು ಯಾವತ್ತೂ ಕೂಡ ಗೆಲ್ತಾರೆ ಅಂತ. ಇನ್ನೊಂದು ವಿಷಯ, ಯಾರು ಪ್ರಯತ್ನ ಪಡೋದಿಲ್ವೋ ಅವ್ರು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ, ಬಟ್ ಯಾರು ಪ್ರಯತ್ನ ಪಡ್ತಾರೆ ಅವರು ಸೋಲೋದಿಲ್ಲ ಅನ್ನೋವಂಥದ್ದು ಅದು ಖಂಡಿತವಾಗಿರುವಂತಹ ಮಾತು. ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ತುಳುವಲ್ಲಿ ಏನಾದರೂ ಕಲ್ತಿದ್ದೀರಾ? ಏನು ಕಲ್ತಿಲ್ಲ, ಬರೋದು ಹೋಗೋದಷ್ಟೇ. ಏನು ಗೊತ್ತಿಲ್ಲ ನಿಮಗೆ? ಇಲ್ಲ ಇಲ್ಲ ಇಲ್ಲ. ಓಕೆ, ನಾನೊಂದು ತುಳು ಒಂದು 2 ವರ್ಡ್ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡಿ, ಓಕೆನಾ? ತಪ್ಪಾದ್ರೆ ಕ್ಷಮೆ ಇರಲಿ. ಪರವಾಗಿಲ್ಲ ರೀ, ನಮ್ಮ ಹಾರ್ಟ್ ತುಂಬ ದೊಡ್ಡದಿದೆ ನಮ್ಮ ತುಳುವರ್ದು. ಓಕೆ, ಸೊ ಮಾತೆರೆಗಲ ನಮಸ್ಕಾರ. ನಮಸ್ಕಾರ. ಏನು 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 ದಾಯ್ತ ಪನ್ಪುಣೆದಂಡ ನಮ್ಮ ಅಪ್ರಾಣೆ ಬರಲ್ಲ. ಟ್ರೈ ಮಾಡಿ. ದಾಯ್ತ ಪನ್ಪುಣೆ ಬಂಡ ಅದು ಸ್ವಲ್ಪ ಹಳ್ಳಿ ತುಳು, ನೋ ಪ್ರಾಬ್ಲಮ್, ನೀವು ಟ್ರೈ ಮಾಡಿದ್ರಿ. ನೆಕ್ಸ್ಟ್ ರೌಂಡಿಗೆ ಬಂದಾಗ ಇನ್ನೂ ಒಂದು ಲೆವೆಲಿಗೆ ತುಳು ಕಳಿಸ್ತೀನಿ, ಬಟ್ ನನ್ನ ತುಳು ನನಗೆ ಮರೆತೋಗದಿದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಲಾಟ್. ಮತ್ತೊಮ್ಮೆ ಮುಗಿದ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಹೇಳ್ತೀನಿ. ಧನ್ಯವಾದಗಳು, ಥ್ಯಾಂಕ್ ಯು. ಸೊ ಇವಾಗ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆದ್ಮೇಲೆ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಸಿಂಗರ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಟು ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ನಿಮ್ಮೆಲ್ಲರ ಪ್ರೀತಿಯ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್. ನಿಮಗೆಲ್ಲ ಆತ್ಮೀಯವಾಗಿರುವಂತಹ ಸ್ವಾಗತ. ತುಂಬ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ. ಕೇವಲ ಮಂಗಳೂರಿಗರು ಮಾತ್ರ ಅಲ್ಲ, ಉಡುಪಿಯವ್ರು ಮಾತ್ರ ಅಲ್ಲ, ಅಥವಾ ಕಾಸರಗೋಡ್ನವರು ಅಂದರೆ ಹತ್ತಿರದ ಡಿಸ್ಟ್ರಿಕ್ಟ್ನವ್ರು ಮಾತ್ರ ಅಲ್ಲ, ದೂರದ ಡಿಸ್ಟ್ರಿಕ್ಟ್ನವರು ಕೂಡ ಬರ್ತಾ ಇದ್ದಾರೆ. ಸೊ ಮುಂದೆ ಬರುವಂತಹ ಸಿಂಗರ್ನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಹಾವೇರಿಯಿಂದ ಮಂಗಳೂರಿಗೆ ಬಂದು ಹಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರಿಗೆ ಒಳ್ಳೆಯದಾಗಲಿ. ಹಾವೇರಿಯಿಂದ ಬರ್ತಾ ಇರೋರು ಮುಮ್ತಾಜ್ ಅನ್ನುವಂತಹ ಕ್ಯೂಟ್ ಗಾಯಕಿ. ಸೊ ಅವರಿಗೆ ಜೋರಾಗಿರುವಂತಹ ಚಪ್ಪಾಳೆ ಕೊಡಿ. ಪ್ಲೀಸ್ ವೆಲ್ಕಮ್ ಮುಮ್ತಾಜ್ ಫ್ರಮ್ ಹಾವೇರಿ. बोलो अंतर क्या दोनों की चाह में बोलो, एक प्रेम दीवानी एक दरस दीवानी, एक प्रेम दीवानी एक दरस दीवानी, एक राधा एक मीरा, दोनों ने शाम को चाहा, अंतर क्या दोनों की चाह में बोलो, एक प्रेम दीवानी एक दरस दीवानी, एक प्रेम दीवानी एक दरस दीवानी. राधा ने मधुबन में ढूंढा, मीरा ने मन में पाया, राधा जिसे को बेटी वो गोविंद, मीरा हाथ दिखाया, एक मुरली एक पायल एक पगली एक घायल, अंतर क्या
ಗರೆ ರೇ ಗ ಮ ಪ ಮ ಪದ ಪದ ಸ ನಿ ಸ ರೇ ಆ मीरा के प्रभु गिरिधर नागर राधा के मनमोहन राधा दिन श्रृंगार करे और मीरा बन गई जोगन एक रानी एक दासी दोनों हरि प्रेम के प्यासी अंतर क्या दोनों की तृप्ति में बोलो अंतर क्या दोनों की तृप्ति में बोलो एक जीत न मानी एक हार न मानी एक जीत न मानी एक हार न मानी एक राधा एक मीरा दोनों ने शाम को चाहा अंतर क्या दोनों की चाह में बोलो अंतर क्या दोनों की चाह में बोलो एक प्रेम दीवानी एक दरस दीवानी एक प्रेम दीवानी एक दरस दीवानी एक प्रेम दीवानी एक दरस दीवानी. ಓಕೆ, ಮುಮ್ತಾಜ್ ಅವರು ಹಾವೇರಿಯಿಂದ ಬಂದು ಈ ಒಂದು ವೇದಿಕೆಯಲ್ಲಿ ಹಾಡ್ತಾ ಇದ್ದಾರೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮುಮ್ತಾಜ್ ಅವರು ಹೇಳಿ ಮಂಗಳೂರಿಗೆ ಬಂದು ಹಾವೇರಿಯಿಂದ ಹಾಡ್ತಾ ಇದ್ದೀರಾ, ಸೊ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಸೊ ಆ ಖುಷಿ ಹಂಗೆ ಇಟ್ಕೊಳ್ಳಿ. ಸೊ ಕಮೆಂಟ್ಸ್ ಕೇಳಿದ ಮೇಲೂ ನಿಮಗೆ ಖುಷಿ ಆಗೋ ಥರ ಆಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ರಾಜಗೋಪಾಲ್ ಸರ್ ಹೇಳಿ, ಹೇಗಾಯಿತು? ಮಮ್ತಾಜ್ ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸರ್. ಫ್ಲಾಲೆಸ್, ಎಫರ್ಟ್ನೆಸ್. ಏನಂದರೆ ಇಟ್ ವಾಸ್ ವೆರಿ ಕ್ಲೋಸ್ ಟು ಒರಿಜಿನಲ್. ಅದೇ ಥರ ತುಂಬ ಚೆನ್ನಾಗಿ ಆಡಿದ್ರಿ. ಏನಂದರೆ ಇನಿಷಿಯಲಿ ಆ ಆ್ಯಡ್ಲಿಬಲ್ಲಿ ಒಂದು ಸ್ವಲ್ಪ ಸಸ್ಟೈನ್ ಮಾಡ್ಬೋದಾಗಿತ್ತು, ಒಂದು ಸ್ವಲ್ಪ ವೆರಿ ಮೈನ್ಯೂಟ್, ನೋ ಪ್ರಾಬ್ಲಮ್. ಬಟ್ ಸಂಗತಿಗಳು ಎಲ್ಲ ವಿಷಯಗಳನ್ನು ಚೆನ್ನಾಗಿ ಕೇಳಿಕೊಂಡು ನೀಟಾಗಿ ಹಾಡಿದ್ದೀರಿ. ಐ ಲೈಕ್ ಇಟ್ ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓಕೆ, ಸೊ ಅದೇ ರೀತಿ ವಿ ಮನೋಹರ್ ಸರ್ ಪ್ಲೀಸ್. ಒಳ್ಳೆ ಸಾಂಗನ್ನು ಸೆಲೆಕ್ಟ್ ಮಾಡಿದ್ರಿ ಮಮತಾಜ್ ಅವರೇ. ಥ್ಯಾಂಕ್ ಯು ಸರ್. ಯಾವ ಸಿನಿಮಾದಿದು? ರಾಮ್ ತೇರಿ ಗಂಗಾ ಮೈಲಿ. ಮ್ಯೂಸಿಕ್ ಯಾರು? ರವೀಂದ್ರ ಜೈನ್. ರವೀಂದ್ರ ಜೈನ್. ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ ಎಲ್ಲ ಅವರೇ. ತುಂಬ ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ. ಭಾಳ ಒಂಥರ ರಾಧಾ ಮೀರಾ ಇಬ್ಬರನ್ನ, ಅದು ಆ ಸಿನಿಮಾದ ಕಥೆನೇ ಆ ಥರ ಅದು ಇದೆಯಲ್ಲ, ಹಾಗಾಗಿ ಅಷ್ಟು ಚೆನ್ನಾಗಿ ಜೋಡಣೆ ಮಾಡಿ ಅವರು ಬರೆದಿದ್ದಾರೆ ಲಿರಿಕ್ಸು. ಆಮೇಲೆ ಟ್ಯೂನ್ ಕೂಡ ಅಷ್ಟೇ ಚೆನ್ನಾಗಿ ಅವರು ಕಂಪೋಸ್ ಮಾಡಿದ್ದಾರೆ. ಮೂಲ ಗಾಯಕಿ ಯಾರು ಗೊತ್ತಾ ಸರ್? ಲತಾ ಮಂಗೇಶ್ಕರ್. ತುಂಬ ಅದ್ಭುತವಾದ ಗಾಯಕಿ. ನೀವು ಆ ಗಮಕಗಳೆಲ್ಲ ಚೆನ್ನಾಗಿ ತಂದಿದ್ದೀರಾ. ಅದು ಇನ್ನೂ ಸ್ವಲ್ಪ ನೀವು ಸಂಗೀತ ಕಲಿತಾ ಇದ್ದೀರಾ ಸರ್? ಚಿಕ್ಕವಳಿದ್ದಾಗ ಕಲಿತಿದ್ದೆ, ಈಗ ಇಲ್ಲ ಸರ್, ಹೌಸ್ ವೈಫ್. ಈಗ ಮರೆತು ಬಿಟ್ಟಿದ್ದೀರಿ? ಈಗ ಬ್ಯಾಂಡ್ ಕಂಪ್ನಿಯಲ್ಲಿ ಹಾಡ್ತಾ ಇದ್ದೀನಿ. ಹೌದಾ? ಬಟ್ ಕಲೀರಿ, ಸಂಗೀತ ಕಲಿತ್ರೆ ಇನ್ನೂ ನಿಮಗೆ ಇನ್ನೂ, ಯಾಕಂದರೆ ಆ ಒಂದು ಇಲ್ಲದೇ ನೀವು ಇಷ್ಟು ಚೆನ್ನಾಗಿ ಆಡಿದ್ದೀರಾ, ಕಲಿತ್ರೆ ಇನ್ನೂ ಚೆನ್ನಾಗಿ ಹಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ವರ ಪರಿಚಯ ಮಾಡ್ಕೊಳ್ಳಿ. ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗುರು ಸರ್ ಪ್ಲೀಸ್. ಮಮತಾಜ್ ಸರ್. ಏನು ಬಂದ ತಕ್ಷಣ ಎಲ್ಲ ಕಂಟಿನ್ಯೂಸ್ ಸಿಕ್ಸರ್ ಹೊಡಿತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ಇವತ್ತು, ಸಾಕಾಗಿತ್ತು. ಅಫ್ಕೋರ್ಸ್ ನಿಮ್ಮ ಫೇವ್ರೇಟ್ ಕಾಣುತ್ತೆ ಲತಾ ಮಂಗೇಶ್ಕರ್ ಅವರು. ಎಸ್ ಸರ್. ಚೆನ್ನಾಗಿ. ಆಮೇಲೆ ಪರ್ಟಿಕ್ಯುಲರ್ಲಿ ರಾಜ್ ಕಪೂರ್ ಮೂವೀಸ್ಗೆ ಲತಾ ಮಂಗೇಶ್ಕರ್ ಹಾಡೋದು ಇಟ್ಸ್ ಲೈಕ್ ಒಂದು ಪಕ್ಕಾ, ಅಂದರೆ ಸ್ಟ್ರೈಟ್ ಒಂದು ಬುಲೆಟ್ ಹೊಡೆದಂಗೆ ಇರುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಹಾಡು. ಯಾಕೆಂದರೆ ಮುಂಚೆ ಈಗ ಇಲ್ಲ, ಅದು ಸಿಸ್ಟಮ್ ಇಲ್ಲ. ಒನ್ ಟೈಮಲ್ಲಿ ಒಂದು ಹಾಡು ಹಾಡಬೇಕಾದ್ರೆ 2 to 3 days ರಿಹರ್ಸಲ್ಸ್ ಮಾಡ್ತಾಯಿದ್ರು. ಸ್ಟ್ರೈಟ್ ರಿಹರ್ಸಲ್ ಮಾಡಿ ಆಮೇಲೆ ಒನ್ ಟೇಕಲ್ಲಿ ಹಾಡು ಹಾಡೋದು. ಈಗ ರಿಹರ್ಸಲ್ ಇಲ್ಲ, ಡೈರೆಕ್ಟ್ ಹೋಗಿ ಅಲ್ಲಲ್ಲಿ ಬಿಟ್ಬಿಟ್ಟು ಪಲ್ಲವಿ ಒಂದು ಲೈನು ವರ್ಡು ಎಲ್ಲ ಹಾಡೋಕ್ಕೆ ಶುರುವಾಗಿದೆ.
ಸೊ ಆ ಟೈಮಲ್ಲಿ ಇವರು ಫುಲ್ಲು ಒಂದು 2-3 ಡೇಸ್ ಕೂತ್ಕೊಂಡು ಹಾಡು ರಿಹರ್ಸಲ್ ಮಾಡಿ ಆಮೇಲೆ ರೆಕಾರ್ಡಿಂಗ್ ಥಿಯೇಟ್ರಿಗೆ ಹೋಗ್ತಾ ಇದ್ದಿದ್ದು. ಸೊ ದೇ ಹ್ಯಾಡ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್, ರಾಜ್ ಕಪೂರ್ ಆ್ಯಂಡ್ ಲತಾ ಮಂಗೇಶ್ಕರ್. ತುಂಬ ಚೆನ್ನಾಗಿ ಹಾಡಿದ್ರೆ ಈಗ ಹೇಳೋದಲ್ಲ, ಇನ್ನೆಲ್ಲ ಸ್ವಲ್ಪ ಕಮೆಂಟ್ ಮಾಡಬೇಕಾಗತ್ತೆ ಸಾಂಗ್ಗೆ ಹೋಗ್ತಾ ತುಂಬ ಚೆನ್ನಾಗಿದೆ. ಒಂದು ನಿಮ್ಮ ವಾಯ್ಸ್ ಟೆಕ್ಸ್ಚರ್ ಚೆನ್ನಾಗಿದೆ, ಆಮೇಲೆ ನೀವು ಇದನ್ನು ಹಾಡಿ ಒಂಥರ ರೂಢಿಯಾಗಿ ಕಂಟ್ರೋಲ್ ಚೆನ್ನಾಗಿ ಸಿಕ್ಕಾಕೊಂಡಿದೆ ನಿಮಗೆ. ರಿಹರ್ಸಲ್ ಇದು ಸ್ಟೇಜಲ್ಲಿ ರಿಹರ್ಸಲ್ ಮಾಡಿ ಅಭ್ಯಾಸ ಇದ್ದಂಗಿದೆ. ಎಸ್ ಸರ್, ಬ್ಯಾಂಡ್ ಕಂಪ್ನಿಯಲ್ಲಿ 15 ವರ್ಷಗಳಿಂದ ಹಾಡ್ತಾ ಇದ್ದೀನಿ. ಯಾವುದು? ರಬ್ಬಾನಿ ಬ್ಯಾಂಡ್ ಕಂಪ್ನಿ, ಸೌನೂರು. ಓಕೆ ಚೆನ್ನಾಗಿದೆ, ಅಂದರೆ ಸಿಂಗಿಂಗ್ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿದ್ದಾರಾ ನಿಮ್ಮ ಗ್ರೂಪಲ್ಲಿ? ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಓಕೆ, ಗುಡ್. ಓನ್ಲಿ ಥಿಂಗ್ ಕರೆಕ್ಷನ್ಸ್ ಅಂದರೆ ನೀವು ಸ್ವಲ್ಪ ವಿಬ್ರೇಟೋಸು, ಮಾಡ್ಯುಲೇಷನ್ ಅಂತ ಬರುತ್ತೆ, ಒಂದು ಸಿಂಗಿಂಗ್ ಒಳಗೆ ಏನಿದೆ ಅಂತ, ಶ್ರುತಿ ತಾಳ ಬಿಟ್ಟು. ನಿಮ್ಮ ಎಕ್ಸ್ಪ್ರೆಷನ್ ಬೇರೆ ಚೆನ್ನಾಗಿದೆ. ವಾಟ್ ಎವರ್ ಆ ಸ್ಮಾಲ್ ಮಾಡ್ಯುಲೇಷನ್ಸ್ ಇರುತ್ತೆ, ಲೈಕ್ ವಿಬ್ರೇಟೋಸ್ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಲತಾ ಮಂಗೇಶ್ಕರ್ದು ಹೈಲೈಟ್ ಅದು ವಿತ್ ಲೈಟ್ ಎಫೆಕ್ಟ್ ಕೊಟ್ಟಾಗ ಒಂಥರ ಬ್ರಾಡ್ನೆಸ್ ಬರುತ್ತೆ ಅದಕ್ಕೆ. ಅದೊಂದು ಸ್ವಲ್ಪ ನೋಡ್ಬೋದು ಅನ್ಸುತ್ತೆ. ಅದು ಬಿಟ್ಟರೆ ಇಟ್ ವಾಸ್ ಪರ್ಫೆಕ್ಟ್. ವೆರಿ ಗುಡ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ಓಕೆ, ಖುಷಿ ಆಯ್ತಾ? ತುಂಬ ಖುಷಿ ಆಗ್ತದೆ. ತುಂಬ ಬೇಡ, ಇನ್ನೊಬ್ರು ಕಮೆಂಟ್ ಕೊಡಬೇಕು, ಅದಾದ್ಮೇಲೆ ತುಂಬ ಖುಷಿ ಆಗಲಿ. ಸೊ ಮಣಿಕಾಂತ್ ಕದ್ರಿ ಸರ್. ಮುಮ್ತಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಅದೇ ಎಲ್ಲ ಕಂಟೆಸ್ಟೆಂಟ್ಗಳ ಒಂದು ಕೆಪಬಿಲಿಟಿ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಸೊ ನಿಮ್ಮ ಮೇಲೆ ಇಟ್ಟಿರೋ ಎಕ್ಸ್ಪೆಕ್ಟೇಷನ್ ಇವತ್ತು ನಿಜವಾಗ್ಲೂ ಈ ರೌಂಡಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಸ್ಯಾಟಿಸ್ಫೈ ಆದ್ವಿ. ವೆರಿ ನೈಸ್ ಚಾಯ್ಸ್ ಆಫ್ ಸಾಂಗ್ ಇಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ನೀವು ಪಕ್ಕಾ ಡಿಕ್ಷನ್ ಆಗಲಿ ಅಥವಾ ರೆಂಡಿಷನ್ ಆಗಲಿ ಎವ್ರಿಥಿಂಗ್ ರಿಯಲಿ ಲವ್ಡ್ ಯುವರ್ ರೆಂಡಿಷನ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇವಾಗ ಹೇಳಿ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬ ನಮಗೂ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನೀವು ಹಾವೇರಿಯಿಂದ ಬಂದ ಮೇಲೆ ನೀವು ನಗ್ನಗ್ತಾ ಹೋಗಬೇಕು ರಿಟರ್ನ್ ಹಾವೇರಿಗೆ ಹೋಗುವಾಗ. ಸೊ ಹೇಳಿ, ಈ ಶೋನಲ್ಲಿ ಬರಬೇಕು, ಇದ್ರಲ್ಲಿ ಭಾಗವಹಿಸಬೇಕು, ಹಾವೇರಿಯಿಂದ ಮಂಗಳೂರಿಗೆ ಬಂದು ಭಾಗವಹಿಸಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಯಾಕಂದರೆ ಹಾಗೆ ಬ್ಯಾಂಡ್ ಕಂಪ್ನಿ ಜನ ಹೇಳ್ತಿದ್ರು, ಇವರು ಓನ್ಲಿ ಬ್ಯಾಂಡ್ ಕಂಪ್ನಿಯಲ್ಲಿ ಹಾಡೋರು, ಈ ಥರ ಶೋಸ್ಗಳಲ್ಲಿ ಹೋಗಿ ಹಾಡೋದು ತುಂಬ ಕಷ್ಟ ಅಂಥೇಳಿ ನಿಜವಾಗ್ಲೂ ಅನ್ನಿಸ್ತಾ ಇದೆ. ನಾವಲ್ಲಿ ಬ್ಯಾಂಡ್ನಲ್ಲಿ ತಪ್ಪಿ ಅಲ್ಲಿ ನಡೀತಾ ಇದೆ ಸರ್, ನಡೀತೆ. ಇಲ್ಲಿ ಕರೋಕೆಯಲ್ಲಿ ತಪ್ಪಿದ್ರೆ ಎಲ್ಲ ಫೇಲ್ ಆಗಿಬಿಡುತ್ತೆ ಸರ್. ಅಲ್ಲ, ಅದು 4 ಜನ ಇದ್ದಾರೆ, ಏನು ಮಿಸ್ ಆದರೂ ಹೇಳ್ತಾರೆ ಅಲ್ವಾ? ಎಸ್ ಸರ್. ತುಂಬ ಕಷ್ಟ ಇದೆ ಸರ್. ಅದು ಈ 4 ಜನ ಜಡ್ಜಸ್ಗಳ ಮುಂದೆ ನಾನು ಇಲ್ಲಿ ಈ ಸ್ಥಾನಕ್ಕೆ ನಿಂತಿರೋದು ಅಂದರೆ ತುಂಬ ನಾನು ಹೆಮ್ಮೆ ಪಡ್ತೇನೆ ಸರ್. ಸೂಪರ್. ನಿಮ್ಮ ಬ್ಯಾಂಡ್ ನೋಡಿ ಯಾರೆಲ್ಲ ಬ್ಯಾಂಡ್ಗೆ ಅಷ್ಟೇ ಇವರು ಅಂತ ಹೇಳ್ತಾ ಇದ್ರು, ಅವ್ರಿಗೆಲ್ಲ ಬ್ಯಾಂಡ್ ಬಜಾದಿಯಾ ಅಲ್ವಾ ಅಲ್ವಾ? ನಿಮ್ ನಗು ನೋಡ್ಬೇಕಾದ್ರೆ ಖುಷಿ ಆಗುತ್ತೆ. ಇವಾಗ ಯಾರ ಜೊತೆ ಬಂದಿರೋದು ನೀವು? ನಮ್ಮ ಹಸ್ಬೆಂಡ್ ಜೊತೆ. ಓ ಮೈ ಗಾಡ್. ಓಕೆ, ಅವ್ರ ಫ್ಯಾಂಟಾಸ್ಟಿಕ್ ಸರ್. ಮುಂದೆ ಬನ್ನಿ, ಮೇಲೆ ಬನ್ನಿ, ಟಕ್ ಅಂತ ಬನ್ನಿ. ಯಾಕಂದರೆ ನಿಮ್ಮ ಮುಖದಲ್ಲಿ ಆ ನಗು ಇದೆ ಅಲ್ವಾ? ನೀವು ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಜಾಕೆಟ್ ಎಲ್ಲ ಹಾಕೊಂಡು ಬಂದಿದ್ದೀರಾ. ನಿಮ್ಮನ್ನು ಕರೀದೇ ಇದ್ರೆ ಆಮೇಲೆ ನಮಗೆ ಶಾಪ್ ಆಗ್ತೀರಾ ನೀವು. ಪ್ಲೀಸ್ ಬನ್ನಿ. ಓಕೆ, ಮುಮ್ತಾಜ್ ಅವ್ರ ಗಂಡ ಬಂದಿದ್ದಾರೆ. ಕನ್ನಡ ಬರುತ್ತಾ, ತುಳು ಬರುತ್ತಾ? माइक रेंट दे हम देंगे, आप माइक में बात कीजिए. कन्नड़ जरा आता है, हिंदी आता है. ओके, नमक हिंदी थोड़ा आता है, नो प्रॉब्लम. सो बोलिए, आपका वाइफ इतनी अच्छी सिंगिंग कर दिया है और आपको कैसा लगा? अच्छा लगा. सो क्या गिफ्ट देने वाले आप अगर वो फाइनल में आता है तो? आती है तो क्या गिफ्ट देना? कुछ मत दे. एनीवेज, इंगे नगनगता है, आप ऐसे हंसते रहो. थैंक यू सो मच. आपका जो सपोर्ट है ऐसे ही देते रहो. विश यू ऑल द बेस्ट. सो ನಿಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಅವರು. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ತುಂಬ ಖುಷಿ ಆಗುತ್ತೆ ನಿಮ್ಮಂಥ ಜೋಡಿನ ನೋಡೋದಕ್ಕೆ. ಸೊ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಅದಕ್ಕೆ ಅಷ್ಟೇನಾ? ಇಷ್ಟೆಲ್ಲ ಹೊಗಳಿದ್ದೀನಿ, ಥ್ಯಾಂಕ್ಸ್ ಅಷ್ಟೇ. ಸೊ ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾರೆ ಅಂತ. ಸೊ ಇವಾಗ ಏನು ಹೇಳಬೇಕು? ಒಬ್ಬ ಮಹಿಳೆ ಹಿಂದೆ ನಮ್ಮ ಹಸ್ಬೆಂಡ್. ಯಶಸ್ವಿ ನಮ್ಮ ಹಸ್ಬೆಂಡ್ ಸರ್. ಓಕೆ, ಎಲ್ಲ ಗಾದೆ ಮಾತು ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ರಿ, ಪರವಾಗಿಲ್ಲ. ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ. ಡೆಫಿನೆಟ್ಲಿ ಬೇಜಾರಾಗುತ್ತೆ, ಇನ್ನೊಂದು 2 ಹಾಡು ಬೇಕಿತ್ತು ಅಂತ ಅನಿಸುತ್ತೆ, ನನಗೂ ಅನ್ನಿಸ್ತಾ ಇದೆ. ನಾನು ಹೇಳಿದ್ರೇ ಕೇಳ್ತಾ ಇಲ್ಲ, ಮತ್ತೆ ಏನು ಮಾಡೋದಲ್ವಾ? ಸೊ ನೀವೇನು ಮಾಡಬೇಕು, ನಿಮ್ಗೆ ಹಾಗೇನಾದರೂ ಅನ್ನಿಸ್ತಾ ಇದ್ದರೆ ನೀವು ಸ್ವಲ್ಪ ಕಾಯಬೇಕು. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನಷ್ಟು ಜಬರ್ದಸ್ತ್ ಆಗಿರೋವಂತಹ ಹಾಡುಗಳು ನಿಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ. ಸೊ ಇವತ್ತಿನ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಅದ್ಭುತವಾಗಿರುವಂತಹ ಜಡ್ಜ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ನಾನು ಇರ್ತೀನಿ, ಸಿಂಗರ್ಸು ಇರ್ತಾರೆ, ಅವರು ಇರ್ತಾರೆ. ಮತ್ತೆ ಭೇಟಿಯಾಗೋಣ. ಸೊ ಅಲ್ಲಿ ತನಕ
ಡೆಫಿನೆಟ್ಲಿ ನಮ್ಮ ಟಿವಿ ನೋಡ್ತಾ ಇರಿ. ಅದರ ಜೊತೆಗೆ ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಅಮೃತ್ ಬಿಂದೂಸ್ ಶಕುಂತಲಾ ಹೇರ್ ಆಯಿಲ್ ಇದನ್ನು ಕೂಡ ಬಳಕೆ ಮಾಡಿ. ಯಾಕೆ ಅಂತಂದರೆ ಬ್ಯೂಟಿಫುಲ್ ಆಗಿರುವಂತಹ ಹೇರ್ ಬೇಕು ಅಂತಂದರೆ ಇದು ಸಹಕಾರಿಯಾಗುತ್ತೆ. ಸಿಟಡೆಲ್ ಡೆವಲಪರ್ಸ್, ರೋಹನ್ ಕಾರ್ಪೊರೇಷನ್, ಶ್ರೀನಿವಾಸ್ ಹಾಸ್ಪಿಟಲ್ ಇವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನೋಡ್ತಾ ಇರೋವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star boiled rice. Thank you so much. See you in the next episode. Bye-bye. Namma super singer. Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, Citadel Developers.